ಒಂದು ತುಂಬಾ ಸುಲಭದ ತುಂಬಾ ರುಚಿಯಾಗಿರುವಂಥ ಮತ್ತು ಎಲ್ಲದಕ್ಕೂ ಆಗುವಂಥ ಅನ್ನ ಇರ್ಬೋದು, ಮುದ್ದೆ ಇರ್ಬೋದು, ರೋಟಿ ಇರ್ಬೋದು, ಚಪಾತಿ ಇರ್ಬೋದು, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಎಲ್ಲದಕ್ಕೂ ಬೆಸ್ಟ್ ಮ್ಯಾಚ್ ಆಗುವಂತಹ ಹೆಸರು ಕಾಳಿನ ಸಾರನ್ನು ತುಂಬಾ ಸುಲಭವಾಗಿ 5-10 ನಿಮಿಷದೊಳಗಡೆ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿಂದ ಮಿಸ್ ಕುಕ್ಕರಿಯಲ್ಲಿ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದೇನು ಅಂತಂದರೆ, ನಮಗೆ ಅಡುಗೆ ಮಾಡುವವರಿಗಿದೆಯಲ್ಲೋ, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, ಅನ್ನಕ್ಕೆ ಸಾಂಬಾರು ಏನು ಮಾಡೋದು, ಸಾರು ಏನು ಮಾಡೋದು, ಮುದ್ದೆಗೆ ಏನು ಸಾರು ಮಾಡೋದು, ಸಾಂಬಾರು ಮಾಡೋದು ಅಂತ ದಿನ ಟೆನ್ಷನ್ ಅಥವಾ ದಿನ ತಿಂದಿದ್ದನ್ನೇ ತಿಂದು ಬೇಜಾರು ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ, ಇವತ್ತಿಂದ 30 ದಿನ ಕಂಟಿನ್ಯೂಸ್ ಆಗಿ ಹೊಸ ಥರದ ಮನೆಯಲ್ಲಿರುವ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ತುಂಬಾ ರುಚಿ ಹಾಗೆಯೇ ತುಂಬಾ ಸುಲಭವಾಗಿ ಮಾಡುವಂಥ ಸಾಂಬಾರು ಸಾರಿನ ರೆಸಿಪೀಸ್ಗಳನ್ನು ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಎಲ್ಲದೂ ಕೂಡ. ಎಲ್ಲದನ್ನು ನೋಡಿ, ಮಧ್ಯಾಹ್ನ 2 ಗಂಟೆಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲದನ್ನು ನೋಡಿ ನನ್ನ ಫಸ್ಟ್ ರೆಸಿಪಿ ಹೆಸರು ಕಾಳಿನ ಒಂದು ವಿಶೇಷವಾಗಿರುವಂತಹ ಸಾರಿನ ರೆಸಿಪಿನ ಹಾಕ್ತಾ ಇದ್ದೇನೆ. ಈ ಸಾರಿನ ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಎಲ್ಲದಕ್ಕೂ ಆಗುತ್ತೆ. ರೆಸಿಪಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಿಮ್ಮ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಕೂಡ ಮರೆಯಬೇಡಿ. ಹಾಗೆಯೇ ನನ್ನ ಈ ಸೀರೀಸನ್ನು ಕೂಡ ನೀವು ಬ್ರೇಕ್ಫಾಸ್ಟ್ ಸೀರೀಸನ್ನು ಯಾವ ಥರ ಸಕ್ಸಸ್ ಮಾಡಿದ್ದೀರ, ಅದೇ ಥರ ಈ ಸೀರೀಸನ್ನು ಕೂಡ ಸಕ್ಸಸ್ ಆಗೋ ಥರ ಸಹಕರಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಹೆಸರು ಕಾಳಿನ ಸುಲಭವಾಗಿರುವಂಥ ರುಚಿಯಾಗಿರುವಂಥ ಸಾರನ್ನು ಮಾಡಲಿಕ್ಕೆ 1 ಕಪ್ಪಷ್ಟು ಹೆಸರು ಕಾಳನ್ನು ಏನು ಮಾಡಿದ್ದೀನಿ, ನಾನೊಂದು 2 ಗಂಟೆ ತನಕ ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಅಟ್ಲೀಸ್ಟ್ ಒಂದು 2 ಅವರ್ಸ್, ಅಥವಾ ನೀವು ರಾತ್ರಿ ನೆನೆ ಹಾಕಲಿಕ್ಕೆ ಇಟ್ಟು ಬೆಳಗ್ಗೆ ಮಾಡಿದರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಒಂದು ಕುಕ್ಕರನ್ನು ತಗೊಂಡು ಕುಕ್ಕರಲ್ಲಿ ಹಾಕಿಬಿಟ್ಟು ನಾನು ಇದನ್ನ ಮೊದಲು ಬೇಯಿಸ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತೆ. ಬೇಯಲಿಕ್ಕೆ ಇಡುವಾಗ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ತೊಂದರೆ ಇಲ್ಲ. ಈರುಳ್ಳಿ ಹಾಕಿದರೆ ರುಚಿಯಾಗಿ ಬರುತ್ತೆ ಮತ್ತು ಬೇಗ ಬೇಯುತ್ತೆ. ಅದಾದ ನಂತರ 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. 1 ಕಪ್ ಹೆಸರು ಕಾಳಿಗೆ 2 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ ಬೇಯಲಿಕ್ಕೆ. ಮುಚ್ಚಿಟ್ಬಿಟ್ಟು ಒಂದು 3-4 ವಿಷಲ್ ಹಾಕಿಸ್ಕೊತಾ ಇದ್ದೇನೆ. ಒಂದು ಸ್ವಲ್ಪ ಮೆತ್ತಗೆ ಇದನ್ನ ಬೇಯಿಸ್ಕೋಬೇಕು, ಆವಾಗಲೇ ನಮಗೆ ಈ ಸಾರು ಚೆನ್ನಾಗಿ ಬರೋದು. ಒಂದು ವೇಳೆ ನೀವು ಹೆಸರು ಕಾಳನ್ನು ನೆನೆ ಹಾಕಿಲ್ಲ ಅಂತಿದ್ರೆ ಒಂದು 6-8 ವಿಷಲ್ ಹಾಕಿಸ್ಕೊಳ್ಳಿ, ಆವಾಗಲೇ ಇಮಿಡಿಯೇಟ್ ಮಾಡೋದಿದ್ರೆ. 4 ವಿಷಲ್ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಟಿದ್ದೇನೆ ನೋಡಿ. ಸ್ವಲ್ಪ ಬೇಕಾದರೆ ನೀವು ಸ್ಮ್ಯಾಶ್ ಮಾಡ್ಕೋಬಹುದು ನೋಡಿ, ಈ ಥರ. ಇವಾಗ ಈ ಸಾರನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಚೂರು ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಸಿಡಿಬೇಕು. ಅದಾದ ನಂತರನೇ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬಹುದು ಈ ಒಗ್ಗರಣೆಗೆ, ಇಲ್ಲಾಂದರೆ ಆ ಫ್ಲೇವರ್ ಇದೆಯಲ್ವ ಚೆನ್ನಾಗಿ ಬರಲ್ಲ ಒಗ್ಗರಣೆದು. ಸಾಸಿವೆ ಜೀರಿಗೆ ಸಿಡಿದಾದ ನಂತರ ಇದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೇನೆ. 2 ಒಣಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಸ್ಲಿಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕೊಳ್ಳಿ. ಚೂರು ಇದೆಲ್ಲದನ್ನು ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮೆಣಸು ಎಲ್ಲ ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಆಗಲಿ, ಇಷ್ಟು ಸಾಕು. ಈಗ ಇದಕ್ಕೆ ಬೇಯಿಸಿರುವಂಥ ಹೆಸರು ಕಾಳನ್ನು ಹಾಕೊತಾ ಇದ್ದೇನೆ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಿಮಗೆ ದಪ್ಪ ಎಷ್ಟು ಬೇಕು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಬೇಯಿಸಿರೋ ನೀರಿರುತ್ತಲ್ವ, ನಾನು ಅಷ್ಟೇ ಹಾಕ್ಕೊಂಡಿರೋದು. ಇದು ಸ್ವಲ್ಪ ದಪ್ಪಗೇ ಇದೆ. ನಿಮ್ಗೆ ಇದಕ್ಕಿಂತ ತೆಳ್ಳಗೆ ಬೇಕು ಅಂತಂದರೆ ನೀವು ತೆಳ್ಳಗೆ ಒಂಚೂರು ನೀರನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇವಾಗ ಮಸಾಲೆಗಳನ್ನು ಹಾಕೊಳ್ಳೋಣ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಜಾಸ್ತಿ ಬೇಡ. 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕೊತಾ ಇದ್ದೀನಿ. ಖಾರ ಪುಡಿ ಜಾಸ್ತಿ ಹಾಕ್ತಾ ಇಲ್ಲ, ಯಾಕೆ ಅಂತ ಹೇಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಇದಿದೆಯಲ್ವಾ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಈ ಸಾಂಬಾರು ಪುಡಿ ಸ್ವಲ್ಪ ಖಡಕ್ಕಾಗಿ ಇದೆ, ಅದಕ್ಕೆ ನಾನು ಇದಕ್ಕೆ ಖಾರ ಪುಡಿ ಜಾಸ್ತಿ ಹಾಕೊತಾ ಇಲ್ಲ. ಖಾರ ಜಾಸ್ತಿ ಆದರೆ ನನ್ನ ಮಗಳು ತಿನ್ನಲ್ಲ. ಈ ಸಾಂಬಾರು ಪುಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ.
ಇದಕ್ಕೆ ಇನ್ನು ಒಂದು ವಿಶೇಷವಾಗಿರುವಂಥ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಟೇಸ್ಟಿಂಗ್ ಪುಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಇದು ನಾನೇ ರೆಡಿ ಮಾಡಿರುವಂಥದ್ದು. ಇದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಸ್ಟ್ ಇದು ಅರ್ಧದಿಂದ 1 ಟೇಬಲ್ ಸ್ಪೂನ್ ಯಾವುದೇ ಸಾಂಬಾರು ಪಲ್ಯಕ್ಕೆ ಹಾಕಿ ನೀವು ನೋಡಿ. ಯಾಕಂತಂದರೆ ರುಚಿ ಎಷ್ಟು ಸೂಪರಾಗಿ ಬರುತ್ತೆ ಅಂತಂದರೆ ಅದು ನಿಮಗೆ ಮಾಡಿ ನೋಡಿದರೆ ಮಾತ್ರ ಗೊತ್ತಾಗೋದು. ಚೂರು ಉಪ್ಪು ಹಾಕೊತಾ ಇದ್ದೇನೆ. ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ. ಯಾಕಂತಂದರೆ ಬೇಯಲಿಕ್ಕಿಡುವಾಗ ನಾವು ಹಾಕ್ಕೊಂಡಿದ್ದೇವೆ. ಇವಾಗ ನೀವು ನೀರೆಲ್ಲ ಹಾಕಿ ತೆಳ್ಳಗೆ ಮಾಡಿದಿದ್ರೆ ಉಪ್ಪು ಹಾಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕೊತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಬೇಕಾದರೂ ಜ್ಯೂಸ್ ತೆಗೆದು ಹಾಕೋಬೋದು, ನೋಡ್ಕೊಂಡು ಹಾಕಿ ರುಚಿಗೆ. ಚೆನ್ನಾಗಿ ಮಿಕ್ಸ್ ಆಗಲಿ. ಚೂರು ಮಿಕ್ಸ್ ಮಾಡಿಕೊಂಡು ಇದೊಂಚೂರು ಕುದೀಲಿಕ್ಕೆ ಬಿಟ್ಬಿಡೋಣ. ರುಚಿಯಾಗಿರುವಂತಹ ಹೆಸರು ಕಾಳಿನ ಸಾರು ರೆಡಿ ಆಗ್ತಾ ಇದೆ. ಇಷ್ಟೇ ಕುದಿದಿದೆ ಚೆನ್ನಾಗಿ. ಸ್ಟವನ್ನು ಬಂದ್ ಮಾಡಿಬಿಡ್ತೇನೆ. ನೋಡಿದ್ರಲ್ವ, ಇಷ್ಟೇ ತುಂಬಾ ರುಚಿಯಾಗಿರುವಂಥ ಹೆಸರು ಕಾಳಿನ ಸಾರು ರೆಡಿ ಆಗಿದೆ. ಇನ್ನೊಂದು ಏನು ಅಂತಂದರೆ, ನೀವು ನೆನೆ ಹಾಕಿ ಮಾಡಿದರೆ ತುಂಬ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ನಮಗೆ ಈ ಸಾರು ಕೂಡ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೆನೆ ಹಾಕದೆ ಮಾಡಿದರೆ ನಿಮಗೆ ಬೇಯೋದು ಸ್ವಲ್ಪ ನಿಧಾನ. ಅದಕ್ಕೆ ಏನು ಮಾಡಬೇಕು, ನೀವು ಕುಕ್ಕರಲ್ಲಿ ಬೇಯಿಸಿ ಒಂದು ಸ್ವಲ್ಪ ಜಾಸ್ತಿ ವಿಷಲ್ ಹಾಕಿಸ್ಕೊಂಡು ದಿಢೀರಾಗಿ ಕೂಡ ಈ ಸಾರನ್ನು ಮಾಡ್ಬೋದು. ಅನ್ನ ಇರ್ಬೋದು ಅಥವಾ ರೋಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಈ ಹೆಸರು ಕಾಳು ಇದೆಯಲ್ವ ತುಂಬಾ ಒಳ್ಳೆಯದು. ಈ ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ಟ್ರೈ ಮಾಡಿ. ನಿಮಗೆ ನಾನು ಸಾಂಬಾರು ಪುಡಿ ಮತ್ತು ಟೇಸ್ಟಿಂಗ್ ಪುಡಿದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದನ್ನ ಹಾಕಿ ಮಾಡಿದರೆ ಇದೆಯಲ್ವ ಇನ್ನೂ ಡಬಲ್ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.